विलयं दुष्कृतवलयं प्रबलं प्रचलं दुर्दमनिलयं वसनिपात अजस्रप्रकरं तिमिरलोकसमवाकारं गर्जिंचे पर्जन्यं घोरातिघोरदौर्जन्यम् अनवतरम् आतनिवेग प्रमादालतसय्याट बीभत्सम् अतनि प्रतापं भीतावः समरपताकम् ಎಲ್ಲರಿಗೂ ನಮಸ್ಕಾರ. ನಮ್ಮ ಸಮಯದ ಪ್ರಯಾಣವಾದ ಕಾಲಚಕ್ರಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಪುರಿ ಜಗನ್ನಾಥ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿದುಕೊಂಡ್ವಿ. ಆನಂತರ ಪುರಿ ಜಗನ್ನಾಥ ದೇವಾಲಯದ ಹಿನ್ನೆಲೆಯ ಮೂಲವಾದ ಶ್ರೀಕೃಷ್ಣನ ದ್ವಾರಕೆಯ ಬಗ್ಗೆಯೂ ತಿಳಿದುಕೊಳ್ಳೋಣ ಎಂದು ಹೇಳಿದ್ದೆ. ಆದರೆ ಅದಕ್ಕಿಂತ ಮೊದಲು ಪುರಿ ಜಗನ್ನಾಥ ದೇವಾಲಯದ ಇನ್ನೊಂದು ವಿಸ್ಮಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ವಿಸ್ಮಯವೇ ಬೇಡಿ ಹನುಮಾನ್ ಮಂದಿರ. ಚಿರಜೀವನ ವರಮಿಡಿ ಇಟು ಪುಡಮಿನಿ ಬಡಿ ಬಡಯ ಮನಗ ಜ್ಞಾತುಡು ಅಜ್ಞಾತ ವಿಧಿನ ತಪಮಿಡಚನೆ ಹಿಮೋತಟಿ ಕಲಿ ವಿಲಯಮುನಾಲಯಮುನ ಕಳಪಾಪಗನ್ ಕದಿಲ ಪೃಥಿನಿ ಕದನ ಧ್ವಜಮು ಜಯ ಹನುಮಾನ್. ಈ ದೇವಾಲಯವನ್ನು ದರಿಯಾ ಮಹಾವೀರ ಎಂದು ಕರೆಯುತ್ತಾರೆ. ಉಡಿಯಾ ಭಾಷೆಯಲ್ಲಿ ದರಿಯಾ ಎಂದರೆ ಸಮುದ್ರ ಮತ್ತು ಬೇಡಿ ಎಂದರೆ ಸರಪಳಿ ಅಥವಾ ಚೈನ್. ಹನುಮಂತರು ಸಮುದ್ರದ ದಡದಲ್ಲಿ ನಿಂತು ಪುರಿ ನಗರವನ್ನು ರಕ್ಷಿಸುತ್ತಿರುವುದರಿಂದ ಅವರನ್ನು ದರಿಯಾ ಮಹಾವೀರ ಎನ್ನುತ್ತಾರೆ. ಅವರ ಕಾಲಿಗೆ ಸರಪಳಿ ಹಾಕಿರುವುದರಿಂದ ಅವರನ್ನು ಬೇಡಿ ಹನುಮಾನ್ ಎಂದು ಕರೆಯಲಾಗುತ್ತದೆ. ಬನ್ನಿ, ಈ ಬೇಡಿ ಹನುಮಾನ್ ಮಂದಿರ ಸ್ಥಾಪನೆಯಾದ ಕಥೆಯನ್ನು ಹೇಳುತ್ತೇನೆ. ಕಲಿಯುಗದ ಆರಂಭದಲ್ಲಿ ಪುರಿಧಾಮ ತೆರೆಯಲ್ಪಟ್ಟ ನಂತರ ಈ ಭೂಮಿಯಲ್ಲಿ ಪಾಪ ಹೆಚ್ಚಾದರೂ ಜಗನ್ನಾಥರ ಕೃಪೆಯ ದ್ವಾರ ಸದಾ ತೆರೆದೇ ಇರುತ್ತದೆ ಎಂಬ ನಂಬಿಕೆ ಬಲವಾಯಿತು. ಸಮುದ್ರರಾಜನು ಜಗನ್ನಾಥರ ದರ್ಶನ ಪಡೆಯಲು ಆಗಾಗ ಪುರಿ ನಗರದೊಳಗೆ ಪ್ರವೇಶಿಸುತ್ತಿದ್ದನು. ಹೀಗೆ ಸಮುದ್ರದ ನೀರು ನಗರದೊಳಗೆ ನುಗ್ಗಿದಾಗ ಜಗನ್ನಾಥ ಮಂದಿರ ಮತ್ತು ಭಕ್ತರಿಗೆ ತೊಂದರೆಯಾಗುತ್ತಿತ್ತು. ಸಮುದ್ರರಾಜನು ಜಗನ್ನಾಥನ ದರ್ಶನ ಪಡೆಯಲು ಆಗಾಗ ಪುರಿ ನಗರದೊಳಗೆ ಪ್ರವೇಶಿಸುತ್ತಿದ್ದನು. ಅದು ಅಹಂಕಾರದಿಂದಲ್ಲ, ಭಕ್ತಿಯಿಂದ. ಆದರೆ ಭಕ್ತಿಯ ಅಲೆಗಳು ಹೆಚ್ಚಾದಾಗ ಸಮುದ್ರದ ನೀರು ನಗರದೊಳಗೆ ನುಗ್ಗುತ್ತಿತ್ತು. ರಸ್ತೆಗಳು ಮುಳುಗುತ್ತಿದ್ದವು. ಮನೆಗಳ ಅಂಗಳಕ್ಕೆ ನೀರು ತುಂಬುತ್ತಿತ್ತು. ಭಕ್ತರ ಹೃದಯದಲ್ಲಿ ಭಯ ಹುಟ್ಟುತ್ತಿತ್ತು. ಅಲೆಗಳ ಗರ್ಜನೆ ದಿನೇ ದಿನೇ ಸಮೀಪಿಸುತ್ತಾ ಬಂದಾಗ ಜನರು ಭಯದಿಂದ ಕಳವಳಗೊಂಡರು. ಇದು ಪ್ರಕೃತಿ ಪ್ರಳಯವೇ ಎಂದು ಆತಂಕಗೊಂಡರು. ಭಕ್ತರೆಲ್ಲರೂ ಆ ಜಗನ್ನಾಥನಿಗೆ ಮೊರೆಯಿಟ್ಟರು.
ಆಗ ಭಗವಂತನಾದ ಜಗನ್ನಾಥರು ಇದನ್ನು ತಡೆಯಲು ತನ್ನ ಮಹಾನ್ ಭಕ್ತನನ್ನು ಕರೆದರು. ಆ ಮಹಾನ್ ಭಕ್ತನೇ ಶ್ರೀರಾಮ ಭಕ್ತ ಅಂಜನಾಸುತ ಹನುಮಂತ. ಅಂಜನಾದ್ರಿಯಲಿ ಸಂತಾನ ಬಯಸಿ ಅಹೋರಾತ್ರಿಯಲಿ ತಪಸ್ಸು ಮಾಡಿ ವಾನರ ಕೇಸರಿ ಕುಲಸತಿ ಗರ್ಭ ಧರಿಸಲು ಜನಿಸಿದನೊಬ್ಬ ಅಸಮಾನ ಬಲೋದ್ಧಾತ್ತನು ಸಂಯುತನು ಅಂಜನೀಸುತನು ಪವನನಂದನನು. ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಹರಿಭಾಜನ ಹರಿಭಾಜನ ಹರಿಮದಭಾಜನ ದಶಮುಖ ಕಂಪನ ಬಡವಾಕೃತ ಬಡಬಾಕೃತ ಬಡಬಾಡಲಕೃತ ಬಹುಭಸ್ಮಾರ್ಜನ ಮೇ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯೇತನ ಜಯ ಜಯ ಕೇತನ ಜಯ ಹಯ ಪ್ರಾಪುನ ಜಯ ಮಿಡನ ಧರ್ಮ ಕರ್ಮ ನಿರ್ವಹಣ ಕೋರಿನ ದರ್ಪ ಕೂಡ ದುರ್ಜಯ ಸಮಮೌನಲಿ ಚಾಟಿನ ನಾಟಿ ಪುರಾಣ ಪ್ರಬೋಧಂಗಲು ಚರಕುಲುಗ ಮೇದಿನಿ ಪೈತನ ವಾದನ ಚಾಟಕ ಕದಿಲಿನ ಕಾಲ ಕರಾಳ ಪ್ರಭಾತಂ ಚಂಚಾಮಹಲಿತ ಧೃತಿ ಕಲಿಸಲಿಲಾನೃತ ಮರಣಮುಗ जय हनुमान ज्ञान गुण सागर जय कपीशति लोक उजागर राम दूता तुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुबेसा कानन कुंडल किंचित केसा हाथ वज्र ध्वजा विराजय कांते कुंज जनेऊ साजय शंकर सुमन केसरी नंदन तेज प्रताप ಆಗ ಭಗವಂತನಾದ ಜಗನ್ನಾಥರು ಅವರಿಗೆ ಸಮುದ್ರದ ನೀರು ನಗರದ ಒಳಗೆ ಬಾರದಂತೆ ತಡೆಯುವುದು ನಿನ್ನ ಜವಾಬ್ದಾರಿ ಎಂದು ಆಜ್ಞಾಪಿಸಿದರು. ಆಂಜನೇಯರು ಪುರಿಧಾಮಕ್ಕೆ ಆಗಮಿಸಿದರು. ಹನುಮಂತರು ಸಮುದ್ರದ ತೀರದಲ್ಲಿ ಕಾವಲಿಗೆ ನಿಂತ ನಂತರ ಸಮುದ್ರ ರಾಜನು ಪುರಿಯ ಗ್ರಾಮದೊಳಗೆ ಪ್ರವೇಶ ಮಾಡಲಿಲ್ಲ. ಇದರಿಂದ ಭಕ್ತಾದಿಗಳೆಲ್ಲರೂ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು.
ಆದರೆ ಹನುಮಂತರಿಗೆ ತನ್ನ ಪ್ರಭುವಾದ ಜಗನ್ನಾಥನ ಅವತಾರವೇ ಆಗಿರುವ ಶ್ರೀರಾಮನ ದರ್ಶನ ಪಡೆಯುವ ಆಸೆ ಬಹಳವಾಗಿತ್ತು. ಹಾಗಾಗಿ ಅವರು ಆಗಾಗ ಜಾಗ ಖಾಲಿ ಮಾಡಿದ ತಕ್ಷಣ ಸಮುದ್ರವು ಮತ್ತೆ ನಗರದೊಳಗೆ ನುಗ್ಗಿ ವಿಧ್ವಂಸ ಮಾಡುತ್ತಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ಭಗವಂತನು ಒಂದು ಉಪಾಯ ಮಾಡಿದರು. ಹನುಮಂತ ತನ್ನ ಕರ್ತವ್ಯದ ಜಾಗವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ಎಂದು ಅವರ ಕೈಕಾಲುಗಳಿಗೆ ಬಂಗಾರದ ಸರಪಳಿಗಳನ್ನು ಹಾಕಿ ಅದರ ಮೇಲೆ ರಾಮನಾಮವನ್ನು ಬರೆದು ಬಂಧಿಸಿದರು. ಅಂದಿನಿಂದ ಇಂದಿನವರೆಗೂ ಸಮುದ್ರವು ಪುರಿ ಜಗನ್ನಾಥ ಮಂದಿರದ ಒಳಗೆ ಪ್ರವೇಶಿಸಿಲ್ಲ ಎಂಬ ನಂಬಿಕೆ ಇದೆ. ಈ ದೇವಾಲಯದಲ್ಲಿರುವ ಹನುಮಂತನ ವಿಗ್ರಹದ ಒಂದು ಕೈಯಲ್ಲಿ ಗದೆ ಇದೆ, ಇನ್ನೊಂದು ಕೈಯಲ್ಲಿ ಸಿಹಿ ಇದೆ. ವಿಶೇಷವೆಂದರೆ ಹನುಮಂತನ ಕಾಲಿನಲ್ಲಿ ಇಂದಿಗೂ ಸರಪಳಿಯನ್ನು ಕಾಣಬಹುದು. ಆದ್ದರಿಂದ ಈ ಕ್ಷೇತ್ರಕ್ಕೆ ಬೇಡಿ ಹನುಮಾನ್ ಮಂದಿರ ಎಂಬ ಹೆಸರು ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬೇಡಿ ಹನುಮಾನ್ ಮಂದಿರ ಹಾಗೂ ಅದರ ಮಹಿಮೆಯ ಬಗ್ಗೆ ತಿಳಿದುಕೊಂಡ್ವಿ. ಆದರೆ ಪೂರಿ ಜಗನ್ನಾಥ ದೇವಾಲಯದ ಪ್ರತಿಮೆಗೆ ಬಳಸಿದ ಆ ಮರದ ದಿನ್ನೆಯಲ್ಲಿ ಇದ್ದದ್ದಾದರೂ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ದ್ವಾಪರ ಯುಗದ ಅಂತ್ಯದ ಆ ಸಮಯಕ್ಕೆ ದ್ವಾರಕೆಗೆ ಹೋಗೋಣ, ತಿಳಿದುಕೊಳ್ಳೋಣ. ಆದರೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.